2 ಸಾವಿರದ ಹೊರಮನೆ ಇಸವಿಡಿ ನಮ್ಮ ಪ್ರಾರಂಭ ಇನ್ನ ಕೆಲವೇ ಜನಗಳನ್ನ ಒಟ್ಟು ಸೇರ್ಪಾಡ್ದು ಒಂದು ತುಳುನಾಡು ರಕ್ಷಾ ವೇದಿಕೆ ಪ್ರಾರಂಭ ಮಾಡಿದೆ. ಆ ಸಂದರ್ಭದಲ್ಲಿ ಎಂಗನ ಒಂದು ಮನಸ್ಸಿರಿತ್ತದೆ ಬೇತೆ ಬೇತೆ ಕಡೆ ಅಲ್ಪದ ಪ್ರಾದೇಶಿಕ ಚಿಂತನೆ ಮಾಡ್ಕೊಂಡಂಚಿನ ಹೋರಾಟ ಪರ ಒಂದು ಸಂಘಟನೆ ಉಂಟು. ತುಳುನಾಡಿನ ಅಂಚಿನ ಒಂದು ಅಗತ್ಯ ಉಂಟು ಪಂಪಿನ ಸಂದರ್ಭ ತುಳುನಾಡ ರಕ್ಷಣಾ ವೇದಿಕೆ ಪಂಪಿನ ಸಂಘಟನೆ ಉಂಟು ಮಾಡಿಯ. ಆ ಸಂದರ್ಭ ಫಸ್ಟ್ ಪ್ರೆಸ್ ಮೀಟ್ ವುಡ್ಲ್ಯಾಂಡ್ಸ್ ಕೆಲವೇರು ಕೇಂದ್ರ ತುಳುನಾಡ ರಕ್ಷಣಾ ವೇದಿಕೆ ಪಂಪಿನ ಸಂಘಟನೆ ಮಂತ್ ನಾವು ಯಶಸ್ವಿ ಸಾಧ್ಯ ಉಂಡ ಮಸ್ತ್ ಸಂಘಟನೆಗಳು ಸ್ಟಾರ್ಟ್ ಆಂಡ ಒಂಜಿ 3 ತಿಂಗಳು 6 ತಿಂಗಳು ಅವು ಕರ್ಮರ ಆಪಣ ಹೆಂಗ್ ತೂತ ಅಂಚಿನ ಒಂಜಿ ವಿಷಯಗಿಂತ ಕೈಪಾಡ್ದ ಸಕ್ಸಸ್ ಆಪುಂಡ ಪಂಪಿನ ದೃಷ್ಟಿ ನಿಕ್ಲನ ಪಕ್ಕ ದಾದ ಯೋಜನೆ ದಾದಂಡು ಒಂಜಿ ಸಂಘಟನೆ ಮನ್ಪುಡು ಕರೆಕ್ಟ್ ಆಡ ಆ ಸಂಘಟನೆ ಮನ್ಪುಡಿದ ಉದ್ದೇಶದಾದ ನಿಕ್ಕು ದಾಯಗೋಸ್ಕರ ಮತ್ತೊಂದು ಕೇಳಿದೆ ಅಪ್ಪಗ ಯಾನೊಂದು ಪಾತ್ರ ಪಂಡ ಇನಿ ಮಸ್ತ್ ವರ್ಷದಿಂದ ಹಿರಿಯರನ್ನ ಕುಲ್ಲ ಒಂಜಿ ಸ್ವಾತಂತ್ರ್ಯ ಹೋರಾಟ ಆದುಪೇರರು ಬೇತೆ ಬೇತೆ ಚಳುವಳಿ ಆದುಪೇರರು ವರದಕ್ಷಿಣೆ ಕಾಯ್ದೆ ಆದುಪೇರರು ಕಾರ್ಮಿಕ ಕಾಯ್ದೆ ಆದುಪೇರರು ಬೇತೆ ಬೇತೆ ಕಾಯ್ದೆ ಅವರು ಯೋಜನೆ ಸ್ಟಾರ್ಟ್ ಮಾಡ್ಕೊಂಡಾಗ ಅಕ್ಕಲು ಸ್ಟಾರ್ಟ್ ಮಾಡಿ ಬೆಟ್ಟಿಗೆ ಹುಲ್ಲು ಹಾಕಿಸಿ ಅಂತಂದವಾದ ಅವು ಇಲ್ಲಿ ಐದ ಫಲಿತಾಂಶ ಸಿಗ್ತದೆ. ಅಂಚೆನೆ ತುಳುನಾಡು ರಕ್ಷಣಾ ವೇದಿಕೆ ಸಂಸ್ಥೆ ಒಂದು ಸುಮಾರು ಒಂದು 80 ವರ್ಷ ದುಮ್ಮೆ ಮಿನಿಸ್ಟರ್ ಪ್ರಾರಂಭ ಆದ ಇನಿ ನಮಗೆ ತುಳುವಿಗೆ ಬರ್ತಿನ ಸಪರೇಟ್ ರಾಜ್ಯ ಇದ್ದು ತುಳುತ ಭಾಷೆ ಒಂದು ಎಮ್ಮನೆ ಪರಿಚಯ ಸೇರಿದು ತುಳುಕುತ್ತ ಮಸ್ತ್ ಜನಗಳು ಮಲಮಲ ಜ್ಞಾನಪೀಠ ಪ್ರಶಸ್ತಿ ಆದ ರಾಜ್ಯ ರಾಷ್ಟ್ರ ಮಟ್ಟದ ಅಕ್ಕಳಿಗೆ ಒಂದು ಅವಕಾಶ ಸಿಕ್ಕುದು. ಇನ್ನು IAS ಅವರು IPS ಅವರು ಎಕ್ಸಾಮ್ಸ್ ನಮ್ಮ ತುಳು ಭಾಷೆಗಳ ಬರ್ಪಣಂಚಿನ ಒಂದು ಸಾಧ್ಯತೆ ಇತ್ತು. ತುಳುತ ಉದ್ಯಮಿ ಆದಿಪೇರರು ತುಳುತ ಒಂದು ಕಲಾವಿದರಿಗೆ ಬೇತೆ ಬೇತೆ ಕ್ಷೇತ್ರದ ಅವಕಾಶ ಸಿಗುದು. NITಗೆ ದಂಚಿನ ಮಸ್ತ್ ಬೇತೆ ಬೇತೆ ಒಂದು ಕಾಲೇಜುಗಳು ನಮ್ಮ ಜಾಗೃತ ಪ್ರಾರಂಭ ಆಯ್ತು. ಅಂಚನೆ ನಮ್ಮ ಒಂದು ಜೋಕುಲು ತನ್ನ ರಡ್ಡು ಜೋಕುಲು ಮೂಜಿ ಜೋಕುಲು ತನ್ನ ಅಪ್ಪಮ್ಮನ ಆಶ್ರಮ ಪಾಡ್ದು ಅಕ್ಕಲು ಪರದೇಶದ ಅಕ್ಕನ ಬಂಜಿದ ಬಡವಗೋಸ್ಕರ ಒಂದು ಬೇಲಮಂತ್ರ ಪರಿಸ್ಥಿತಿ ನಿರ್ಮಾಣ ಆಗ್ತಂದು ನಮ್ಮ ಮಿನಿ ತುಳುನಾಡೆ ಬೇತೆ ಬೇತೆ ಮಲಮಲ್ಲ ಕಂಪನಿ ಕನಿಷ್ಠ ಪಕ್ಷ ಒಂದು ಕಂಪನಿಯಲ್ಲಿ 10 ಜನ ತುಳುವರಿಗೆ ಮುನ್ಪದಕ್ಕೆ ಜಾಬ್ ಸಿಗುದು ನಾಡ ಸುಮಾರು ಒಂದು 1,000 ಕಂಪನಿ 10,000 ಜನಕ್ಕೆ ಉದ್ಯೋಗ ಸಿಗುದು ನಾಡ 10,000 ಕುಟುಂಬ ಎಡ್ಡಾತು. ಅಂಚಿನ ಬಗ್ಗೆ ಇನ್ನು ಆ ಒಂದು 2,000 ಒಮ್ಮನೆ ಇಸವಿದ ಯಾರು ಪತ್ರಿಕೆ ಗೋಷ್ಠಿ ಈ ವಿಷಯ ಮಾತಿರಿಯ ಯಾಕಂಡ ಅಪ್ಪಗ ಜನಗಳ ಭಾವನೆ ಹಿಡಿತರು ಇದು ಯಶಸ್ಸು ಹಾಕೊಂಡವನು ಆಡ ಎಂಗ್ಲನ ದೇವೇರ್ನ ಆಶೀರ್ವಾದಡು ಪೂರ ಧರ್ಮದ ಸಹಕಾರ ನಮ್ಮ ಬೇತೆ ಮಸ್ತ್ ಜನ ಸಹೋದರಗಳು ಸಹೋದರ ಪಂಡ ಒಂದೇ ಇಲ್ಲದ ಜೋಕ್ಲು ಬೇತೆ ಬೇತೆ ಇಲ್ಲದ ಜೋಕ್ಲು ಅವೊಂಜಿ ಒಂಜಿ ಅಕ್ಕನ ಪುಟ್ಟನೇ ಇಲ್ಲ ಮುಸ್ಲಿಮ್ಸ್ ಫ್ಯಾಮಿಲಿ ಆದುಪೇರರು ಕ್ರಿಶ್ಚಿಯನ್ ಫ್ಯಾಮಿಲಿ ಆದುಪೇರೆ ಬೇತೆ ಬೇತೆ ಭಾಷೆ ಮಾತ್ರ ಫ್ಯಾಮಿಲಿ ಆದುಪೇರರು ಅಕ್ಕಲು ಪೂರೆಲ್ಲ ಎನ್ನ ಪ್ರಕಾರ ತುಳುವೇರು ಪೂರ ನಮ್ಮ ಸಹೋದರನ ಅಕ್ಕಳಿದ್ದಾಗ ಅಕ್ಕಲೇ ನಮ್ಮ ಪ್ರಯತ್ನ ಆದಾಗ ಇನ್ನು 15 ವರ್ಷ ನಮ್ಮ ಯಶಸ್ಸು ಉಲ್ಲ ಬಂತಾರೆ ದೇಪನ್ನಡ ಒವ್ಯ ಒಂಜಿ ಹೊಸ ಸಂಘಟನೆ ಒಂಜಿ ಸ್ಥಾಪನೆ ಮಾಡಿದ್ರೆ ಭಾರಿ ಭಂಗ. ದೇಪನ್ನಡ ಒಬ್ಬೇ ಒಂದು ಜಾತಿ ಸಂಘಟನೆ ಮಾಡ್ಕೊಂಡು ಸುಲಭ ಮಸ್ತ್ ಜನಕ್ಕೆ ಬರ್ತಾರೆ. ಒಂದು ಜಾತಿ ಸಂಘಟನೆ ಸುಲಭ ದೇಪಂಡ ಒಂದೇ ಚಿಂತನದ ಗ್ರೂಪ್ ಒಂದು ಧರ್ಮದ ಸಂಘಟನೆ ಮಾಡ್ತಾರೆ ಭಾರಿ ಸುಲಭ ದೇಪಂಡ ಒಂದೇ ಧರ್ಮದ ಚಿಂತನೆ ಹಾಕೊಂಡು ಒಂದೇ ಒಂದು ವೃತ್ತಿದ ಸಂಘಟನೆ ಸುಲಭ ಒಂದು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಆದ್ತಾರೆ BD ಕಾಂಟ್ರಾಕ್ಟ್ ಅಸೋಸಿಯೇಷನ್ ಆದ್ತಾರೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಆಡ್ತಾರೆ ಅಂಚಿನ ಒಂದು ಅಸೋಸಿಯೇಷನ್ ಮಾಡ್ತಾರೆ ಭಾರಿ ಸುಲಭ ದೇಪಂಡ ಅక్కడ ಚಿಂತನೆ ಒಂಜೆ ಬೇತೆಜಿ ಆಂಡ ತುಳುನಾಡು ಪಂಪಿನ ಒಂಜಿ ವಿವಿಧತೆ ಏಕತೆ ಪುರ ಸಂಘಟನೆ ಒಂಜಿ ಹಿರಿಯ ಸಂಪ್ರದಾಯ ರಡ್ಡರ ಸಾಲ ವರ್ಷದ ಒಂದು ಇತಿಹಾಸ ಪುನಂಚಿನ ಬೇತೆ ಬೇತೆ ಜಾತಿ ಬೇತೆ ಬೇತೆ ಜನ್ಮ ಬೇತೆ ಬೇತೆ ಬುಡಕಟ್ಟು ಜನಾಂಗ ಊರ ಜನಗಳನ್ನು ಸೇರ್ಪದ ಒಂದು ಸಂಘಟನೆಯನ್ನು ಕೊರಪುಕೊಂಡ ಭಾರಿ ಮಲ್ಲ ಒಂದು ಸಾಧನೆ ಬಂದಿದೆ ಯಾಕಂದ ಅಂಚಿನ ಸಾಧನೆಗೆ ಎಂಕ್ಲನ ಬೇತೆ ಬೇತೆ ಸಂದರ್ಭ ಯಶಸ್ವಿದ ಹೆಜ್ಜೆ ಪೋನಾಗ ಎಂಕ್ಲಗೆ ಉರಿಯರಿ ಒಂಜಿ ಎಂಗಲು 2010 ಮಾರ್ಗಾಡಿ ಪಡ್ಕೊಡಿ ರೈಲ್ವೆ ಗೇಟ್ ಸಮಸ್ಯೆ ಬರ್ತದೆ ಅಪ್ಪಗ ಎಂಗಲೊಂಜಿ ಅಲ್ಪ ಒಂಜಿ ತುಳು ಬಾವುಟ ಬಂದಿರೊಂಜಿ ಎಂಗಲ ಸೂರ್ಯಚಂದ್ರನೊಂಜಿ ಬಾವುಟನ ಪತ್ತದ ಎಂಗಲೊಂಜಿ ಹೋರಾಟ ಮಂತ ರನ್ನಿಂಗ್ ಟ್ರೈನ್ ಅವು ಉಂದಯ ಅಪ್ಪಗ ಎಂಗಲ ಮಿಂದು ಕೆಲವು ಬೇತೆ ಬೇತೆ ಅಧಿಕಾರಿಗಳು ಕೇಸ್ ಮಾಡೋ ಸಾಧ್ಯತೆ ಇರ್ತದೆ ಯಾಕಂಡ ಒಂದು ರನ್ನಿಂಗ್ ಟ್ರೈನ್ ಒಂಜಿ ಕೆಂಪುದ ಬಾವುಟ ಪತ್ತದ ಒಂಜಿ ಇಂಥವನ್ನ ಭಾರಿ ಮಂದ ಅಪರಾಧ ಬಂದ ಆಂಡಲ ಬೇತೆ ಬೇತೆ ಇಲಾಖೆದ ಅಧಿಕಾರಿಗಳ ನಮ್ಮ ಬಗ್ಗೆ ಒಂದು ಎಡ್ಡ ಒಪಿನಿಯನ್ ಇತ್ತು ಅಂಜಾಯ್ ನಡೆದ ಎಂಗಲ್ಲಿ ಒವೇ ಕೇಸ್ ಮಾಡಿದೆ ಜನಕ್ಕೆ ಸಮಸ್ಯೆಯನ್ನು ಸ್ಪಂದನೆ ಮಾಡ್ತಾರೆ ಹೈಕೋರ್ಟ್ ಪ್ರಯತ್ನ ಮಾಡ್ತೇನೆ ಆ ಮೂಲಕ 5 ಪಕ್ಕ ಪ್ರತಿ ಒಂದು ಹಂತವಾಡಿ ಎಂಗ್ಲಿಗೆ ಕಂಪ್ಲೇಂಟ್ಸ್ ಬರ ಸ್ಟಾರ್ಟ್ ಆಗಿ ಪಬ್ಲಿಕ್ ಇದಾವೆ ಯಾಕಂದ್ರೆ ತುಳುನಾಡದ ಒಂದು ಹಿತ ಚಿಂತನೆ ಮಾಡ್ಕೊಂಡು ಪ್ರಾದೇಶಿಕ ಒಂದು ಚಿಂತನೆ ಮಾಡ್ಕೊಂಡು ಸಂಘಟನೆ ಸ್ಟಾರ್ಟ್ ಆಗ್ತದೆ. ಜಾತಿ ಮತ ಭೇದ ಭಾಷಾ
ಬೇಗ ಇದ್ದಂತೆ ಒಂಜಿ ಸಂಘಟನೆ ಸ್ಥಾಪನೆ ಪಂಡ್ಬೆಟ್ಟಿಗೆ ಎಂಕ್ಲಂಗೆ ಬೇತೆ ಬೇತೆ ಸಮಸ್ಯೆ ಪರಿಹಾರ ಸ್ಟಾರ್ಟ್ ಬರ್ತಾರೆ. ಮೀನು ಮಾರುಕಟ್ಟೆದ ಫೋನ್ ಬರ್ತೀನಿ ಜಪ್ಪುದ ಅಲ್ಪ ಕೊಡೆ ಬತ್ತದ ಎಂಕ್ಲ ಅಪ್ಪೆನ ಕೂಡ ಒಂಜಿ ಮೀನು ಮಾರದಿತ್ತೇವೆ ಒಂಜಿ ಕೊಡೆ ಕೈಲಿ ಮೀನು ಮಾರದಿತ್ತೇವೆ ಮೀನು ಮಾರಲ ಒಂಜಿ ಕೈಲಿ ಕೊಡೆ ಬತ್ತದಿತ್ತೇವೆ ಎಂಕ್ಲಂಗೆ ಫೋನ್ ಬರ್ತದೆ ಎಂಕ್ಲು ಕೂಡಲೇ ಅಲ್ಪ ಪೋಯ ಅಕ್ಲ ಅಪ್ಪೆನಕ್ಲ ಪರವಾಗಿ ಹೋರಾಟ ಬಂದ ಕಾಲಿ ರಡ್ಡೆ ತಿಂಗಳು ಸಂಬಂಧಪಟ್ಟ ಮುಖ್ಯಮಂತ್ರಿ ನಮ್ಮ ಅಲ್ಪದ ಉಸ್ತುವಾರಿ ಸಚಿವರು ಬರ್ತದೆ ಕೂಡಲೇ ಅಲ್ಪ ಅನುದಾನ ಪಡೆದ ಒಂಜಿ ಕೂಡಲೇ ಕೊರ್ಲದ ಒಂಜಿ ಜಪ್ಪುದ ಮಾರ್ಕೆಟ್ ನಿರ್ಮಾಣ ಮಾಡ್ತೇವೆ ಅಂಚನೆ ಹಂತವಾದ ಇಂಗ್ಲನ ಬೇರೆ ಬೇರೆ ಕಾರ್ಯಕ್ರಮದ ಮಾಡಿ ಐದರ ಕುಂಜಲ ಕಟ್ಟೆ ಭಾರಿ ಸಮಸ್ಯೆ ಇರ್ತದೆ. ಅವಳು ಕಾಂಗ್ರೆಸ್ ಪಕ್ಕ ಬಿಜೆಪಿದ ರಡ್ಡು ಪಾರ್ಟಿ ತಕ್ಕನ ವಿವಾದ ಒಂಜಿ ರಸ್ತೆ ನಿಂತಿತ್ತು ರಡ್ಡು ಪಾರ್ಟಿ ತಕ್ಕನ ಇಂಗ್ಲಿಷ್ ಸಂಪರ್ಕ ಬಂತೇವೆ ತುಂಗಭಂಗೇರು ಬಿಜೆಪಿ ಮೈಲಪ್ಪ ಸಾಲೇಂದ್ರ ಕಾಂಗ್ರೆಸ್ ರಡ್ಡು ಜನರೆಲ್ಲ ಜಿಲ್ಲಾ ಪಂಚಾಯತ್ ಮೆಂಬರ್ ಒರಿ ಎಕ್ಸ್ ಒರಿ ಹಾಲಿ ರಡ್ಡು ಜನ ಮಂಡೇರಿ ಎಂಗ್ಲಿಗೆ ಹೋರಾಟ ಮಾಡ್ತಾರೆ ನಿಕ್ಲನ ಬ್ಯಾನ್ ತುಳುನಾಡದ ಬ್ಯಾನ್ ಆಡಿ ಹೋರಾಟ ಮಾಡಿ ಬಲೆ ಬಂದು ಎಂಗಳು ತುಳುನಾಡದ ರಕ್ಷಣಾ ವೇದಿಕೆ ಹೊಂದಿದ್ದಲ್ಲಿ ಕುಂಜಲ ಕಟ್ಟೆ ಎಂಗಳು ಒಂದು ಹೋರಾಟ ಮಾಡಿದ ಸುಮಾರು 800 ಜನ ಸೇರಿಯರಿ ಕೇವಲ 2 ತಿಂಗಳು ಅಲ್ಪ ವಸಂತ ಬಗ್ಗೆ ಬರ್ತದೆ ಅಲ್ಪ ಶಿಲಾನ್ಯಾಸ ಬಂದದ್ದು ಅಲ್ಪ ಸುಮಾರು 4 ಕೋಟಿ ರೂಪಾಯಿ ಮಲ್ಲ ಒಂದು ರಸ್ತೆ ನಿರ್ಮಾಣ ಅಂತಿನ ಪಂದ್ಯರ ಕೊಂಡ ಅಂತ ಒಂದು ಬೇರೆ ಬೇರೆ ಮೊಲಮಲ್ಲ ಕಾರ್ಯಕ್ರಮ ಮಾಡಿ ಎಂಕುಲು ತುಳುನಾಡ ರಕ್ಷಣಾ ವೇದಿಕೆ ಖಾಲಿ ಒಂದು ಭಾಷೆ ಸೀಮಿತ ಐಟ್ ಆರ್ಥಿಕವಾದ ಜನಗಳಿಗೆ ಏಪ ಆರ್ಥಿಕವಾದ ಐಕ್ಯತ ಸಪೋರ್ಟ್ ಮಾಡ್ಕೊಡು ಅಂಚನೆ ಆರೋಗ್ಯ ವಿಷಯ ಬಂದಾಗಲ್ಲ ಎಂಕುಲು ಆರೋಗ್ಯ ಶಿಬಿರಂ ಅಂತ ನೇತ್ರದಾನ ಶಿಬಿರಂ ಅಂತ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಆ ರೀತಿಯ ಸೇವೆ ಅಂತ ಬರ್ತಾ 5 ಪಕ್ಕ ಜನಗಳಿಗೆ ಕಷ್ಟದ ಬಂದಾಗ ಸಾಮಾಜಿಕ ಪರಿಸ್ಥಿತಿ ಬಂದಾಗ ಎಂಗಳಿಗೆ ಅನ್ನದಾನ ಕೊಟ್ಟು ನಂತರ ಪರಿಸ್ಥಿತಿಗೆ ಡಾಕ್ಟರ್ ಡೇವಿಡ್ ಫ್ರಾಂಕ್ ಫೆರ್ನಾಂಡಿಸ್ ಬಕ್ಕ ಎಂಕನ ಫ್ರಾನ್ಸಿಸ್ ರಸ್ಕೇರ್ನ ಮಲಮಲ್ಲ ವ್ಯಕ್ತಿನ ಸಹಾಯ ಎಂಗಳು 22 ದಿನ ಲಾಕ್ಡೌನ್ ಒನಸಿದ್ದ ರೋಡ್ ಕುಂದು ಒನಸು ಬಟ್ಟೆ ಎಂಗಳು ಯಾಕಂದ್ರೆ ಆ ಸಂದರ್ಭ ಓಡಿಲಿದ್ದೇವೆ ರೋಡ್ ಬಂದಿದೆ ಹೆಂಗೆ ಕಾಲ್ ಬಂದಿದ್ದು ಡೈಲಿ ಯೋಗೀಶ್ವರ ಹೆಲ್ತ್ ಬಗ್ಗೆ ಜಾಗೃತಿ ಮಾಡ್ಕೊಳ್ಳಿ ಆಡಲ್ಲ 22 ದಿನ ನಿರಂತರವಾದ ಎಂಗಳು ರೋಡ್ ನಿಂತದ್ದು 5 ಕಡೆ ಎಂಗಳು ರೋಡ್ ಒನಸು ಪಠ್ಯ ಪ್ಲಸ್ ಅವೇನು ಪ್ರತಿದಿನ ಅಪ್ಲೋಡ್ ಮಾಡೋದಿಲ್ಲ ಎಂಗ್ಲರಿಗೆ ವಿಕುಲ ಮನ್ಸು ಬೇರೆ ಸಂಘಟನೆಗಳ ಮನ್ಸು ಬಂದು ಯಾಕಂದ್ರೆ ಈಗಿನ ನಾವು ಕಣ್ಣು ಕಡೆಗೆ 2 ದಿನ ಬಂದಿದೆ ನಾಡಕ ಬಂದಿದೆ ಬಂದು ಪ್ರತಿದಿನ ಬಂದಿದ್ದು ಅವೇ ದಿನ ಫೇಸ್ಬುಕ್ ಅಪ್ಲೋಡ್ ಮಾಡೋದಿಲ್ಲ 22 ನಿರಂತರವಾದ ಎಂಗಳು ಅನ್ನದಾನ ಮಂತ್ರ ಕಾರ್ಯಕ್ರಮ ಅಂತ ಅಂಚನೆ ತುಳುದ ಸಾಹಿತ್ಯದ ವರ್ಷ ಬಂದಾಗ ಎಂಗಳು ಹಲವಾರು ಸಾಹಿತ್ಯ ಸನ್ಮಾನ ಮಂತ್ರ ಅಂಚನೆ ಫಿಲ್ಮ್ದ ಸಮಸ್ಯೆ ಬಂದಾಗ ಬಿಜಿಪಾಲ್ ಗೊತ್ತಿಲ್ಲ ಎಂಗಳು ಎಂತ ಸಲ ಲೈವ್ ಡಿಸ್ಕಷನ್ ಕೂತ ಇದೇ ಎಂಗ್ಲನ ಒಂಜಿ ಕಲಾವಿದೆ ಎಂಗಳು ಅಪಗ ಎಂಗಳು ಪ್ರಕಾಶ್ ಪಾಂಡೇಶ್ವರ ರಾಜು ಪೇರರು ವಿಜಯಕುಮಾರ್ ಕೊಡಿಯಲ್ ಬೈಲ್ ರಾಜು ಪೇರರು ರಿಕ್ಷಾ ಡ್ರೈವರ್ ಪ್ರವೀಣ್ ಕೊಚ್ಚಾಡಿ ಬೇರೆ ಬೇರೆ ರಿಕ್ಷಾ ನಮ್ಮ ಏನು ಫಿಲ್ಮ್ದಲ್ಲಿ ಗೊತ್ತಿರಲ್ಲ ಅಸಲ ಥಿಯೇಟರ್ ಸಮಸ್ಯೆ ಬಂದಿತ್ತು ಅಲ್ಲ ಥಿಯೇಟರ್ ತಿಕ್ಕೊಂಡಿದ್ದಾರೆ ಅಕ್ಲನ ಫೋನ್ ಬರ್ತದೆ ಎಂಗ್ಲನ ಪರವಾದ ಹೋರಾಟ ಮಾಡ್ತಾರೆ ಪ್ರತಿ ಸಂದರ್ಭ ಅಕ್ಲನ ಪರವಾದ ಎಂಗಳು ಪ್ಲಾಟಿನಮ್ ಥಿಯೇಟರ್ ಬೇರೆ ಬೇರೆ ಥಿಯೇಟರ್ ಎದುರು ಎಂಗಳು ಫಿಲ್ಮ್ ಪ್ರೊಡ್ಯೂಸರ್ ಫಿಲ್ಮ್ ಕಲಾವಿದರನ್ನು ಸೇರ್ತಾರೆ ಪತ್ರಿಕೋಷ್ಠಿ ಮಂತ ಅಂಚನೆ ಪ್ರತಿಭಟನೆ ಮಂತ ಆ ಮೂಲಕ ಎಂಗಳು ಫಿಲ್ಮ್ ಅವರಿಗೆ ಕೊಡುಗೆ ಕೊಡಿ ಅಂಚನೆ ಸಾಮಾಜಿಕವಾದ ಚಿಂತನೆ ಬಂದಾಗ ಈಗ ಬಾವುಟ ಗುಡ್ಡೆ ಬಂದ್ರೆ ಪೂರೆಲ್ಲ ಗೊತ್ತಿತ್ತು ಏನು ಬಂದ ಬಾವುಟ ಗುಡ್ಡೆಗೆ ಬಂದು ಅಲ್ಲ ಬಾವುಟ ಗುಡ್ಡದ ಇತಿಹಾಸದಾದ ಒಂದು ಏಟೆ ಜನ ಗೊತ್ತಿದ್ದಾರೆ ಅವಾಗ ಬಾವುಟ ಗುಡ್ಡದಲ್ಲಿ ಎಂಗಳು ಪಾಲ್ದಾಡಿ ರಾಮಕೃಷ್ಣ ಆಚಾರ್ಯರನ್ನ ನೇತೃತ್ವ ಮಾಡಿ ಉತ್ಕಾಡಿ ವಿಶ್ವನಾಥ ರೈ ಅಂಚನೆ ದೇವಪ್ರಸಾದ್ ಪಾಟೀಲ್ 2 ಜನ ಜೀವಡಿದ್ದೇವೆ ಮಕ್ಕಳು ಹುತಾತ್ಮೆ ಮಕ್ಕಳು ನಮ್ಮ ಒಂದು 10 ಸಾಧ್ಯ ಬಂದರೆ ಅಕ್ಲನ ಒಟ್ಟಿಗೆ ಎಂಕುಲು ಬಾವುಟ ಗುಡ್ಡೆ ಎಂಕುಲು ತುಳು ಬಾವುಟ ಮಾಡ ಸ್ಟಾರ್ಟ್ ಅಂತ ಯಾಕಂದ್ರೆ ಏಪ್ರಿಲ್ 5 1837 ಸ್ವಾತಂತ್ರ್ಯ ಸಂಗ್ರಾಮದ 20 ವರ್ಷ ತುಂಬಿ ಈ ಮುಲ್ಪ ಒಂಜಿ ಬಾರಿ ಮನ ಕ್ರಾಂತಿ ನಡೆದಿತ್ತು ಅವು ಏನೆಲ್ಲ ಗೊತ್ತಿದ್ದಾನೆ ಯಾವ್ದ ಬಣ್ಣಂಡ 14 ದಿನ ನಮ್ಮ ತುಳುವೇರು ಮುಲ್ಪ ರಾಜ್ಯಭಾರ ಬಂದಿದ್ದೇನೆ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಆತನ ಮಾಡಿದೆ ಇತಿಹಾಸ ಪುಟಾಡಿಚ್ಚಿ 1937 ಏಪ್ರಿಲ್ 5 ನಮ್ಮ ಬ್ರಿಟಿಷರ್ನ ಬಾವುಟನ್ನು ತಿರ್ತು ಜಪ್ಪಡದು ನಮ್ಮ ತುಳು ಬಾವುಟನ್ನು ಪಾಡಿಸ್ತೇವೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಇನಿ ಏಟೆ ಸಮಾಜ ಒಕ್ಕ ಇನಿ ಮುನ್ನಡೆ ವೇದವಾಸ ಕಾಮತ್ ನಮ್ಮ MLA MP ಹರಿಕುಮಾರ್ ಕಟೀಲ್ ನಮ್ಮ ಬಸವರಾಜ ಬೊಮ್ಮಾಯಿ ಅಕ್ಕಲು ಕೂಡ ಬತ್ತದ ಮುರಾಡಿ ಅಲ್ಲಿ ಕೆದಂಬಾಡಿ ರಾಮೇಗೌಡರನ್ನ ಒಂದು ಪ್ರತಿಮೆಯನ್ನು ಅವರಣ ಮಧ್ಯದಲ್ಲಿ ಆಯ್ಕೆ ಕಾರಣ ತುಳುನಾಡ ರಕ್ಷಣಾ ವೇದಿಕೆ ಬರೆಯರ ಹೆಮ್ಮೆ ಹಾಕೋದು ಯಾಕಂದ ಅವೇ ವೇದಿಕೆಗಳ ಸಂತ MLA ಮಾಲೆ ಮಾಡಿದ ಎಂಗ್ಲಲ್ಲಿ ಮುರಡಿ ಒಂದು ಅಭಿನಂದನೆ ಮಂತೇರಿ ಯೋಗೀಶ್ವರ 16 ವರ್ಷದಿಂದ ಇಕ್ಕಲು ತುಳು ಬಾವುಟನ್ನು ಪಾಡಿದಿದ್ದಾರೆ ತುಳುದ ಒಂದು ಕ್ರಾಂತಿ ಪುರುಷರ ಪರವಾಗಿ ನೆನಪು ಬಂದಿದ್ದಾರೆ 5 ಪಕ್ಕ ಬಿಕ್ಕನ್ನ ಕಟ್ಟೆ ಅಕ್ಲನ್ನು ಹ್ಯಾಂಗ್ ಬಂದಿದ್ದೇವೆ ಅಕ್ಲನ್ನ ಪೂರ ಅಕ್ಲನ್ನು ಏನೇನು 5 ಪಕ್ಕ 14 ದಿನ ಪಕ್ಕ ಅಕ್ಲನ್ನು ಒಂದು ಗಲ್ಲು ಪಾಡ್ದು ಅವೇನು ಇಡೀರು ತಿಂಯಾರು ಮುಡಿಯರು ಪಂಡ ಕ್ರೂರವಾದ ಜನಕ್ಕೂ ಕೋಡೋಡು ಬ್ರಿಟಿಷರ ವಿರುದ್ಧ ಬಂದು ಅಕ್ಲನ ಪರವಾಗಿ ಬಿಕ್ಕನ್ನ ಕಟ್ಟೆ ಬೇರೆ ಬೇರೆ ವಿಚಾರ ಸಂಕಿರಣ ಮಂದಿದ್ದಾರೆ ರಥಯಾತ್ರೆ ಅಂತ ಅಂಚ
ಒಂಜಿ ರೀತಿ ಮಾಡಬೇಕು ಪ್ರತಿಯೊಂದು ಕ್ಷೇತ್ರಗಳ ಎಂಗಳು ತುಳುನಾಡು ರಕ್ಷಾ ವೇದಿಕೆ ಎಂಗಳು ಬೇರೆ ಬೇರೆ ಕೆಲಸ ಮಾಡಿದೆ. ಐದು ಗುರುತಿಸಿದ ತುಳುನಾಡ ಸಾಹಿತ್ಯ ಅಕಾಡೆಮಿದ ಯುವ ಸಾಧಕ ಪ್ರಶಸ್ತಿಯನ್ನು ಕೊಡ್ತೇವೆ. ಎಂಗ ಕರ್ನಾಟಕ ಸರ್ಕಾರ ಘನ ಸರ್ಕಾರ ಎಂಗ್ಲ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡ್ತದೆ. ಅಂಚ ಎಂಗ್ಲಿಗೆ ಬೇರೆ ಬೇರೆ ಪರಿಹಾರ ಮತ್ತೆ ವಿಷಯ ತುಳುನಾಡ ರಕ್ಷಣಾ ವೇದಿಕೆಯ ಬೇರೆ ಬೇರೆ ಕಾರ್ಯಕ್ರಮ ಅಂಚೆನೆ ಎಂಗಳು 10ನೇ ವರ್ಷದಲ್ಲಿ ಗೌರವ ಉತ್ಸವ ಬಗ್ಗೆ ಬಂದಿದ್ದ. ಎಂಗನ ಫ್ರಾಂಕ್ ಫೆರ್ನಾಂಡಿಸ್ ನೇತೃತ್ವದ ಅರೆಗೆ ಎಂಗಳು ಗೌರವ ಚಕ್ರವರ್ತಿ ಪ್ರಶಸ್ತಿ ಕೊಡ್ತಾ ಅಂಚೆನೆ ಬೇರೆ ಬೇರೆ ಜನಗಳಿಗೆ ಸಾಧಕ ಪ್ರಶಸ್ತಿ ಕೊಡ್ತಾ. ಇನಿ ದಾದ ಪಂಡ ಕೆಲವು ಬಂದ ಸಮ್ಮೇಳನ ಮತ್ತು ದಾದ ಉಪಕರಣಗಳು ವ್ಯಾಪಾರ ಜನಗಳ ಮನಸ್ಸಿನ ತುಳುನಾಡ ರಕ್ಷಣಾ ವೇದಿಕೆ ಖಾಲಿ ಹೋರಾಟ ಬಂದು ಹೋರಾಟದೊತ್ತಿಗೆ ಸಾಂಸ್ಕೃತಿಕ ಉಂಟು, ದೈವಾರಾಧನೆ ಉಂಟು, ಮಹಿಳಾ ಸಬಲೀಕರಣ ಉಂಟು, ಯುವ ಸಬಲೀಕರಣ ಉಂಟು. ಪ್ರತಿಯೊಂದಿಲ್ಲ ಒಂದು ಘೋಷಣೆ ಬಂದಿದೆ, ಸಮ್ಮೇಳನ ಬಂದಿದೆ, ಎಂಗನ ರಾಧ ಉಂಟು, ತುಳುದು ರಾಧ ಬೇಡಿಕೆ ಉಂಟು. ಬೇರೆ ಬೇರೆ ಇನಿ ಆನಶೆಟ್ರು ಉಳ್ಳರು ಆರು ನಮ್ಮ ಮುಲ್ಪಡ್ಬೋದು ಬೇರೆ ಬರವೂರು ಇರ್ಬೋದು ತನ್ನ ಸಾಧನೆ ಬಂದಿದೆ. ಸಾವಿರಾರು ಜನಕ್ಕೆ ಉದ್ಯೋಗ ಕೊಡ್ತೀನಿ ಅಂಚಿನ ರವಿಶೆಟ್ಟಿ ಕತಾರ್ ಅರೇನು ಎಂಗ್ಲರ ದುಂಬು ರಾಮಚಂದ್ರ ನಮ್ಮ ರಾಜ್ಕುಮಾರ್ ಪಂದ್ ಬ್ಯಾರಿಂದಾರೆ ಅಂತೇಳಿ ಬೇರೆ ಬೇರೆ ಜನಗಳು ವಿಶ್ವದ ಮಟ್ಟದ ಬೇರೆ ಬೇರೆ ಜನಗಳಲ್ಲಿ ಎಂಕುಲು ಗೌರವ ಉತ್ಸವ 10ನೇ ವರ್ಷದ ಕಾರ್ಯಕ್ರಮ ಎಂಕುಲು ದಶಮಾನೋತ್ಸವ ಕಾರ್ಯಕ್ರಮ ಸಮ್ಮೇಳನ ಮಾಡಿದೆ. ಎಂಕುಲು ಸನ್ಮಾನ ಮಾಡಿದ್ದ 5 ಜನಕ್ಕೆ ಸನ್ಮಾನ ಮಾಡಿ ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊರಿಯರಿ ರವಿಶಂಕರ್ ರಾಜ್ಕುಮಾರ್ ನಕ್ಲ 2 ಜನ ಕೊರಡಿ ಬ್ಯಾಂಗ್ಳೂರ್ ಅಕ್ಕಗೆ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊರಿಯರಿ ಅಂಚದ ಎಂಗ ನಮ್ಮ ಆ ಟೈಮ್ನಿಂದ ಕಲಾವಿದರಾದ ಮಸ್ತ್ ಜನ ಫೀಲ್ ಮಾಡಿ ಬೇರೆ ಬೇರೆ ಅವಕಾಶ ಸಿಕ್ಕಿದಲ್ಲಿ ಪ್ರತಿಯೊಬ್ಬ ತಂಡರಿಗೆ ಬೆಸ್ಟ್ ಆಕ್ಟರ್ ಬಂದು ಅವಾರ್ಡ್ ಕೊಟ್ಟಿದ್ದ. ಆ ರೀತಿ ಒಂದು ಖ್ಯಾತ ನಟ ಆತ ಅಂತ ಮತ್ತೆ ವಿಷಯ ನಮ್ಮ ಈ ಸದ್ಯದ 10ನೇ ವರ್ಷ ಆಡ ಈ ಸದ್ಯದ ಒಂದು 15ನೇ ವರ್ಷ ನನಾತ್ ಗ್ರ್ಯಾಂಡ್ ಮಂಗ್ ಬಂದಾಗ ಎಂಕುಲು ಫ್ರಾಂಕ್ ಫೆರ್ನಾಂಡಿಸ್ ಪಾತ್ರೆ ಎಂಕುಲು ನಮ್ಮ ಗೌರವಾಧ್ಯಕ್ಷ ಪ್ರತಿ ಸಂದರ್ಭ ಬೆರೆಸಾಕ 6 ಮಂಡಳಿ ಒಂದು ಸಮ್ಮೇಳನದಲ್ಲಿ ಆಗಲಿ ಅಧ್ಯಕ್ಷರನ್ನು ಎಂಕುಲು ಯೋಚನೆ ಮಾಡಿದ್ದು ಅಪಕಾರ ಮಂಡಳಿ ಎನ್ನೊಂದು ಭಾರಿ ಮಿತ್ರರು ಭಾರಿ ಕೊಡುಗೈ ದಾನಿ ಭಾರಿ ಒಂದು ಆತ್ಮೀಯರು ಪ್ರತಿಯೊಂದು ಡೌಟ್ ಆರ್ಟ್ ಪಡ ಒಂದು ಒಳ್ಳೆಯ ವಿಷಯದಲ್ಲಿ ಮಲ್ಲಾದಿಗೆ ಇದ್ದಂತೆ ಪ್ರತಿಬಂಧಿನ ಒಂದು ವ್ಯಕ್ತಿ ಒಳ್ಳೆಯರು ಆನಂದ್ ಶೆಟ್ಟರು ಬಂದು ಅದೇ ಒಂದು ಸಮ್ಮೇಳನ ನಮ್ಮ ಅಧ್ಯಕ್ಷರ ಮನ್ಮುಗ ಬಂದು ಆರೆ ಬಂಡರಿ ಅದೇ ನಮಗೆ ಈ ಸಮ್ಮೇಳನದ ಸರ್ವಾಧ್ಯಕ್ಷರ ಆಯ್ಕೆ ಮಾಡಿದ ದಾಪಂಡ ಅನ್ನ ಇಂಗ್ಲೆ ಮಸ್ತ್ ಕುದರಿಕೆಯಿಂದ ಆಂಡ ಅನ್ನ ಬಗ್ಗೆ ವಿಷಯಕ್ಕೆ ದಾಪಂಡ ಅಂಜದ ಇಂಗ್ಲಿಗೆ ಒಳ್ಳೆಯ ವಿಷಯ ಬಂದಾಗ ಇಂಗ್ಲ ಜಲ ವ್ಯವಸ್ಥೆ ಉಂಟು, ಅರೇಂಜ್ಮೆಂಟ್ಸ್ ಗೊತ್ತುಂಟು, ವಾರಿಗೆ ಅದು ಚೌಕಟ್ಟು ಮಾಡ್ಕೊಂಡು ಗೊತ್ತುಂಟು, లేదా ನೆಟ್ವರ್ಕ್ ಗೊತ್ತುಂಟು, ಏನೇನು ಪತ್ತೋಡು ಆ ಕಾರ್ಯಕ್ರಮ ಬತ್ತು ನಮ್ಮ ಕಾರ್ಯಕ್ರಮ ಯಶಸ್ಸು ಹಾಕೊಂಡು ಗೊತ್ತುಂಟು. ಆ ಸಂದರ್ಭದಲ್ಲಿ ತುಳು ಸಮ್ಮೇಳನ ಎಂಚ ಮಾಡ್ಕೊಂಡು ಐದ ಬಗ್ಗೆ ಪೂರ ಹಿಂಗೆ ಗೊತ್ತುಂಟು. ಆಂಡ ಅವು ಎಂಚಿನ ಬೋರ್ಡ್ ಅವರಿಗೆ ಗಾಡಿ ಕೂಡ ತುಂಬ ಚಲೋ ಬರ್ತದೆ. ಆಂಡ ಗಾಡಿಗೆ ಪೆಟ್ರೋಲ್ ಬಾಟಲ್ ಇಂಪಾರ್ಟೆಂಟ್ ಅಂಚದ ಆ ಪೆಟ್ರೋಲ್ ಕೆಲಸ ಮನ್ಕೊಡಾಂಡ ಏರ್ ಬೋರ್ಡ್ ಮಂಡಾಡ ಡಾಕ್ಟರ್ ಡೇವಿಡ್ ಫ್ರಾಂಕ್ ಫೆರ್ನಾಂಡಿಸ್ ನಂತಿನಾರು, ಎಂಗ್ಲ ಆನಂದ್ ಶೆಟ್ಟರ್ ನಂತಿನಾರು, ಫ್ರಾನ್ಸಿಸ್ ರಸ್ಕಿನರ್ ನಂತಿನಾರು, ಎಂಗ್ಲನ ಜಗದೀಶ್ ಬೋರ್ಡ್ ನಂತಿನಾರು, ಅಕ್ಕಲೆ ನಂತಿನ ಸಹಕಾರ ಇದ್ದಂದೆ ಎಂಗ್ಲಕ್ಕೆ ಕೊನೆಯ ಬಾರಿ ಭಂಗ ಆಗ್ತದೆ. ಯಾಕಂಡ ಒಳ್ಳೆಯ ವಿಷಯ ಅಲ್ಲ ಎಂಗ್ಲು ಎಡ್ಡೆ ಒಂದು ಸಾಧನೆ ಬಂದ ಎಡ್ಡೆ ಎಂಗ್ಲ ವಿಚಾರ ಬೇಕು ಎಂಗ್ಲನ ಮನಸ್ಸುಂಡು ಎಂಗ್ಲನ ಬಗ್ಗೆ ತುಳುನಾಡ ರಕ್ಷಾ ವೇದಿಕೆ ಬಗ್ಗೆ ಎಂಗ್ಲ ಪ್ರೌಢ ಆಗ್ಬೋದು ಭಾರಿ ಹೆಮ್ಮೆ ಆಗ್ಬೋದು. ಎಂಗ್ಲ ಪೂರ ಕಾರ್ಯಕ್ರಮದ ಬಗ್ಗೆ ಪದಾಧಿಕಾರ ಬಗ್ಗೆ ಎಂಗ್ಲ ಹೆಮ್ಮೆ ಬಂಪ ಎಂಗ್ಲನ ಈ ಜನ ಪದಾಧಿಕಾರಿಗಳು ಮಸ್ತ್ ಜನ ಅక్కడ ನಿಷ್ಠೆ ಇಡಬೇಕಂದ್ರೆ ಅಕ್ಕಳ ಬಗ್ಗೆ ಒಳ್ಳೆ ಒಂದು ಪೊಲೀಸ್ ಇಲ್ಲ ಕೇಸ್ ಇದ್ದಿ ಒಳ್ಳೆ ಈ ರೀತಿ ಹೋರಾಟ ಬಂದಾಗ ಒಳ್ಳೆ ವಿಷಯ ಇಂಟೆಲಿಜೆನ್ಸ್ ರಿಪೋರ್ಟ್ ತುಂಡಲ್ಲ ಬರ್ತಾರೆ. ತುಳುನಾಡು ರಕ್ಷಣಾ ವೇದಿಕೆ ಪಟ್ಟ ಎಡ್ಡೆ ಸಂಘಟನೆ ಬರ್ತೀವಿ ಎಂಗ ಒಂಜಿ ಗೋಲ್ ಮಂದಿರಲ್ಲ ಈಗ ಪೊಲೀಸ್ ಸ್ಟೇಷನ್ ಮಾಡ ಆ ಯೋಗೀಶರ ಪ್ರತಿಭಟನೆ ಮಾಡ್ತಾರ ತೊಂದರೆ 7 ಜನ ಮಾಡಿ 7 ಪೊಲೀಸ್ ಯಾಕಂಡ ಅಂಚಿನ ಒಂದು ಭಾವನೆ ಒಂದು ಸಂಘಟನೆ ಮಾಡ ತುಳುನಾಡು ರಕ್ಷಣಾ ವೇದಿಕೆ ಯಾಕಂಡ ಬೇರೆ ಸಂಘಟನೆ ತುಂಬ ಗೊತ್ತಾಗ್ಬೋದು. ಯಾಕಂಡ ಐವನ ಒಂದು ಆ ಒಂದು ಪ್ರತಿಭಟನೆ ಮಾಡ್ಕೊಂಡ್ರೆ 2 ಮಸೀದಿ ಓಡಾಗ್ಬೋದು. ಆಡ ತುಳುನಾಡು ರಕ್ಷಾ ವೇದಿಕೆ ಪಡಕ್ಕೆ ಟೆನ್ಷನ್ ಇದ್ದಿಲ್ಲ ಪನ್ನಡ ಪೊಲೀಸ್ ಇಲಾಖೆ ಅವರು ಬೇರೆ ಬೇರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಎಂಜಾಯ್ ಮಾಡ ತುಳುನಾಡು ರಕ್ಷಾ ವೇದಿಕೆ ಎಡ್ಡೆ ಸಂಘಟನೆ ಮಾಡ್ತೀವಿ ಅಂಚಿನ ಉದರ್ನ ಕಣ ಇದೆ ಎಂಕುಲು ದೇವರಕ್ಕೆ ಅಂತ್ಯದ ಎಂಕುಲು ಕಾಸ್ತ ವಿರಬಹುದು ಎಂಕುಲು ಜನಗಳ ಸೇವೆ ವಿರಬಹುದು. ಯಾಕಂಡ ಇನಿಯ ಕಾಲಿ ಪಂಡಿನಿ ಕೇವಲ ಒಂಜಿ ಎಂಕುಲು ಖಾಲಿ 10-15 ಮಿನಿಟ್ ವಿಷಯ ಎಂಕುಲು ಪಂಡಿನ ಇಡೀ ದಿನ ಪಾಲ್ಪುನಾಥ ಎಂಗಳ ತುಳುನಾಡು ರಕ್ಷಣಾ ವೇದಿಕೆ ಸಾಧ್ಯ ಉಂಟು. ಪ್ಲಸ್ ಎಂಗಳು ಈ ಜನ 10 ಜನ ಒಳ್ಳೆ ಅನ್ಪ ಇನ್ನು ಸುನೀಲ್ ಶೆಟ್ಟರ್ ಅದು ಪೇರರು, ಮಹೇಂದ್ರನ್ ಅದು ಪೇರರು, ಅಂದ್ರೆ ಯುವ ಶೆಟ್ಟರ್ ಅದು ಪೇರರು, ಆಶಾ ಅಪ್ತವ ಅದು ಪೇರರು, ಜ್ಯೋತಿಕ ಜೈನ್ ಅದು ಪೇರರು, ಶಾರದಾ ಶೆಟ್ಟಿ ಅದು ಪೇರರು, ಅಂಚನೆ ಎಂಗ್ಲನ ಶೋಭಾ ಮೇಡಮ್ ಅದು ಪೇರರು ಪ್ರತಿಯೊಂದಿಲ್ಲ ಒಂಜಿ ಎಂಗ್ಲ ಚಂದ್ರಶೇಖರಣ್ಣ ಅದು ಪೇರರು, ಎಂಗ್ಲನ ಕ್ರೀಟಸ್ ಅದು ಪೇರರು, ವೇಣಣ್ಣ ಅದು ಪೇರರು, ಮೋಹನ್ ಶೆಟ್ಟರ್ ಅದು ಪೇರರು, ಸುಭಾಷ್ ಅದು ಪೇರರು, ಉಡುಪಿದ ಸುಭಾಷ್ ಅದು ಪೇರರು, ಉಡುಪಿದ ಅಜರುದ್ದೀನ್ ಎಂಗ್ಲನ ಸುಬ್ರಹ್ಮಣ್ಯ ನಗರ 6 ಅದು ಪೇರರು, ಅಂಚನೆ ಎಂಗ್ಲನ ಪ್ರತ್ಯೇಕ ಬಿರೋಡು ರಮೇಶ್ ಪೂಜಾರಿ ಉಳ್ಳರು, ಅಂಚನೆ ಹರೀಶ್ ಶೆಟ್ಟಿ ಉಳ್ಳರು, ಅಂಚನೆ ಪ್ರತಿಯೊರೆಲ್ಲ ಮಹರ್ಷಿ ಶೆಟ್ಟಿ ಉಳ್ಳರು, ಒರಿಯೊರಿಯ ತೂಣಗಳು ನಮ್ಮ ಪ್ರತಿಯೊರೆಲ್ಲ ಅಲ್ಪ ಬಿರೋಡು ಶ್ರೀನಿವಾಸ ಅಣ್ಣ ಉಳ್ಳರು, ಎಂಗ್ಲನ ಪ್ರತಿಯೊರ ರೋಷನ್ ಉಳ್ಳರು, ಎಂಗ್ಲನ ಪ್ರಶಾಂತ್ ಭಟ್ ಕಳಬೋಳ್ಳರು, ಎಂಗ್ಲ ಬಿರೋಡು ಯಾಮಲ 24 ಗಂಟೆ ಎನ್ನೊಟ್ಟಿಗೆ ಭುಜ ಸೇರ್ಪಾದ ಕೆಲಸ ಮಾಡಿ ಪ್ರಶಾಂತ್ ಭಟ್ ಕಳಬೋಳ್ಳರು, ಅಂಚನೆ ಹರೀಶ್ ಶೆಟ್ಟಿ ಪ್ರತಿಯೊರೆಲ್ಲ ಎಂಗ್ಲನ ನಿಸ್ವಾರ್ಥವಾದ ಕೆಲಸ ಮಾಡ್ಬೇರಿ. ಇದು SSR ಕಾರಣ ಯಾರು ಒರಿಯ ಮಾತ್ರ
ಎನ್ನ ಒಟ್ಟಿಗೆ ನಾವು ಪೂರೆಲ್ಲ ಬೆಂಬಲ ಈ ವಿವೇಕಾನಂದ ಸಾರಿ ಅರೆ ನಾನು ಕುದರ್ ಮುಡಿಯ ದೇವಡ ಲಾಕ್ಡೌನ್ ಟೈಮ್ ಕಮ್ಮಿಡಿ 25 30 ದಿನ 6 ಜನಗಳ ಆಗ್ತದೆ ಸಹಾಯ ಕೊಡ್ತಾರೆ ಯೋಗೀಶರ ಎನ್ನಲೆ ಇಂತ ನಮ್ಮ ಜನವೇ ಆರೋಗ್ಯ ಇಲಾಖೆ 5 ಸಾವಿರ ಕೊಡ್ತಾರೆ ಬಾಕಿ ನಿಖಲು ಪಾಡ್ಲೆ ಇಲ್ಲಿ ಇಲ್ಲದ ದಿನ 2 ಸಾವಿರ ಕೊಡ್ತಾರೆ ಬಾಕಿ ನಿಖಲು ಪಾಡ್ಲೆ ಪ್ರತಿಯೊಂದು ದಿನ ಬೇರೆ ಬೇರೆ ರೀತಿಯಲ್ಲಿ ನಾವು ನಿಸ್ವಾರ್ಥವಾಗಿ ಕೆಲಸ ಮಾಡ್ಕೊಂಡು ಅಂತೀನಿ ಎಂಗ್ಲ ತಂಡ ಉಂಟು ಆಂಡ ಎಂಗ್ಲ ಯಶಸ್ಸು ಮಾಡ್ತಾರೆ ನಿಕ್ಲಿನ ಬೆಂಬಲ ಹೋಗುದು ಯಾಕಂದ್ರೆ ನಿಖಲ್ ಬೆಂಬಲ ಕೊರ್ನಾಡ ಎಂಗ್ಲಲ್ಲಿ ಆಶೆ ಪಂಡ ಕರಾವಳಿ ಉತ್ಸವ ಬಂದು ಕೇಂದ್ರ ಅವೆಲ್ಲ ತುಳುನಾಡ ಉತ್ಸವ ಬಂದು ತುಳುನಾಡ ಸಮ್ಮೇಳನ ಮಾಡ್ಕೊಂಡು ಆಶೆ ಉಂಟು ಎಂಗ್ಲ ಮಂಜುನಾಥ ಅಡಬೆರಲ್ಲ ಎಂಗ್ಲೆ ಸಾರಿ ಯಾಕಂದ್ರೆ ಎಂಗ್ಲೆ ಕುದರ ಬಿಟ್ಟು ಬಡ ಬೇಜಾರು ಮಾಡ್ಕೊಂಡು ವೀಣಾ ಕೊಲ್ಲರಿ ಅಂತ ಎಂಗ್ಲನ ನಿಖಿಲನ ಬೆಂಬಲ ಎತ್ತಿನಾಡ ಎಂಗ್ಲ ತುಳುನಾಡ ಒಂದು ಎಡ್ಡೆ ಚಿತ್ರಣ ಎಂಗ್ಲ ಬೇರೆ ಬೇರೆ ದೇಶ ವಿದೇಶದ ತರ್ಪದು ಎಂಗ್ಲ ತುಳುನಾಡ ಚಿತ್ರಣ ಬಂದಿದೆ ತುಳುನಾಡಿಗೆ ಒಂದು ಮಾನವೀಯ ನಿಖುಲಕ ಮನ್ಪೋ ಆ ಸಮ್ಮೇಳನ ಕಿರಂಗಿ ನಿರ್ಣಯ ಮನ್ಪೋ ತುಳುಗು ಅಭಿವೃದ್ಧಿ ಪ್ರಾಧಿಕಾರ ಅವಡು ತುಳುಗು ಮಲ್ಪ ತುಳುನಾಡು ಹೈಕೋರ್ಟ್ ಪೀಠ ರಚನೆ ಅವಡು ಬಂದಿನ ಬೇರೆ ಬೇರೆ ಯೋಜನೆ ಉಂಟು ಅವಿನ ಆ ಸಮ್ಮೇಳನ ಅಂತಾರಲ್ಲ ಅವೇನು ಯಶಸ್ವಿಯಾದ ನಂತರ ಎಂಗಲು ಧೈರ್ಯ ಉಂಟು ದೇವಣ್ಣ ಆನಂದ ನಂತಿದೆ ಎಡ್ಡೆ ಒಂದು ಎಂಗಲು ಎಡ್ಡೆ ಮನಸ್ತಾರೆ ಎಂಗಲು ಒಂದು ತಿಕ್ಕದೇರಿ ಅಂಜದ ಪುನಗ ಎಂಗಲು ಆರು ಎಂಗಲು ಬೆರಿಸಾಯ ಉಳ್ಳೇರು ಬಂದ ಎಂಗಲು ಅವಿನ ಸಕ್ಸಸ್ ಮಂಪ ಬೇಗ ಎಂಗಲು ಈ ಸತಿ ಕೆಲವು ಕಡೆ ಸಮಿತಿ ಮಂತ ಈ ಸತಿ ಜಾಸ್ತಿ ಮಂಪ ಸತಿ ಎಂಗಲು ಕೆಲವು ಕಡೆ ಮಾತ್ರ ಸಮ್ಮೇಳನ ಸಮಿತಿ ಮಂತ ಈ ಸತಿ ಪ್ರತಿಯೊಂದು ಕಡೆ ಎಂಗಲು ಸಮ್ಮೇಳನ ಸಮಿತಿ ಮಾಡ್ಬೋದು ಸತಿ ದುಬೈ ಬಂದಿಲ್ಲ ಆಡ ಬೇರೆ ಕಡೆ ಕಂಪೇರ್ ಆಗಿ ಈ ಸತಿ ದುಬೈ ಬಾಂಬೈ ಪುಣೆ ಬ್ಯಾಂಗ್ಳೂರು ಅವರವರು ಬೇರೆ ಬೇರೆ ಎಂಗಲು ಸಮಿತಿನ ಬಂದಿದ್ದು ಸಮ್ಮೇಳನ ಸಮಿತಿ ಮಂದ ಅವರವರು ನೇತೃತ್ವ ಬಂದು ಅಕ್ಲೆಲ್ಲ ತುಳುಕೊಂಡು ಅವಕಾಶ ಕೊಡ್ಕೊಂಡು ಕೆಲಸ ಮಾಡ್ಕೋ ಅವನ್ ಪೂರ ಹಿಂಗ್ಲು ಆನಂದ್ ಶೆಟ್ರು ಬಗೆನ ಡಾಕ್ಟರ್ ಡೇವಿಡ್ ಫೆರ್ನಾಂಡಿಸ್ ಫ್ರಾನ್ಸಿಸ್ ರಸ್ಕಿನಾ ಜಗದೀಶ್ ಬೋಳೂರು ಅಧ್ಯಯನ ಸ್ವಾಮಿಗಳು ಎಂಗ್ಲನ ಏನ ಬುದ್ಧಾನಂದ ಸ್ವಾಮಿಗಳು ಎನ್ನ ಭಾರಿ ಆತ್ಮೀಯ ಆರ್ಲ ಪಂದಿರಿ ಏಪಲ ಯೋಗೀಶರೇ ಇನ್ನೊಟ್ಟಿಗೆ ಈರೇನಲ್ಲಿ ಒಂದು ಏನೊಂದು ಬಂದು ಏಪಲ ಇನ್ನೊಟ್ಟಿಗೆ ಏನು ಏಪಲಲ್ಲ ಇದು ಯಾಪಂಡ ಯಾರು ಇದರಲ್ಲಿ ಕನಿಷ್ಠ ಒಂದು 10-15 ವರ್ಷದಿಂದ ಇದೆ ನಾವು ಅಲ್ಲಿ ತೂವುದಿಲ್ಲ ಸ್ವಾಮಿಗಳು ಬಂದೆ 6 ಕಡೆ ಕೊಡ್ತಾ ಎರಡನ್ನ ಕಲೆಕ್ಷನ್ ಮಾಡೋದು ಸ್ವಾಮಿಗಳು ಬರ್ತಿದ್ದೀರಿ ಆಡ ಇನ್ನ ಸೇವೆಗೋಸ್ಕರ ಬರ್ತಾರೆ ಇನ್ನ ಸ್ವಂತಗೋಸ್ಕರ ನಂಬಿದ್ದೀರಿ ಸಮಾಜಗೋಸ್ಕರ ಇದರೊಟ್ಟಿಗೆ ಏನ್ ನಡೆಯಲು ಕೊಡ್ತದೆ ಏನು ಉದ್ಯಮ ನಡೆದಲ್ಲಿ ಯಾರು ಸ್ವಾಮಿ ಅಂತ ಯಾರೇ ಬರ್ಬೇಕಂತ ಬಂದೆ ಅಂಚಿನ ಭಾಷೆಗಳ ಮಂದಿ ಮಾಡಿ ಹೆಂಗಿನ ನಾವು ಯೋಗಿದ್ದಾರೆ ಇನ್ನೊಟ್ಟಿಗೆ ಹೆಂಗಿಲ್ಲ ಹೆಂಗಿನ ಕೈ ಬಿಟ್ಟು ಈ ಓಡಿಕೊಂಡ ಬರ್ಕೊಂಡು ಅಂಚದ ಹೆಂಗಳಿಗೆ ಈ ಸತಿ ಎಂಗ್ಲನ ಧೈರ್ಯ ಬೈದಿದೆ ಅವನ ಆನೆ ಬಲ ಬೈದಿದೆ ಇವನ ತುಂಬು ಎಂಗ್ಲನ ಕುದುರೆ ಬಲ ಡ್ರಾಯಿಂಗ್ ಬೆಟ್ಟ ಇನಿ ಆನೆ ಬಲ ಬೈದಿದೆ ಅಂಜದ ಪರಗ ಬಾರಿ ಕೊರ್ನೂಡಲ್ಲಿ ಯಶಸ್ವಿ ಕಾರ್ಯಕ್ರಮ ಮನ್ಪ ನಿಖಲ ಸಹಕಾರ ಬರೋ ಕೋರ್ನಾಡ ಮಾಡಿದೆ ಅನ್ಕೊಂಡು